ಹಲೋ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಪಾನಿಪುರಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ಕುಕ್ಕರ್ನಲ್ಲಿ ಬಟಾಟೆ ಮತ್ತು ಬಟಾಣಿಯನ್ನು ಬೇಯಿಸೋಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಈಗ ಪೂರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇವೆ. ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇವಾಗ ಪಾನಿ ಮಾಡಿಕೊಳ್ಳಿಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ನಂತರ ಸ್ವಲ್ಪ ಜೀರಿಗೆ, ಆಮೇಲೆ ಒಂದು 4-5 ಕಾಯಿ ಮೆಣಸು, ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಅದನ್ನು ಸೋಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸೋಸ್ಕೊಳ್ತಾ ಇದ್ದೀವಿ. ನಂತರ ಇದಕ್ಕೆ ಒಂದು ನಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀವಿ. ನಂತರ ನೀರು ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಪಾನಿಪುರಿ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಪಾನಿ ರೆಡಿ. ಈಗ ಸ್ವೀಟ್ ಪಾನಿ ಮಾಡ್ಕೊಳ್ಳಿಕ್ಕೆ ಹುಣಸೆ ಹಣ್ಣನ್ನು ಕಿವುಚ್ಕೊಳ್ತಾ ಇದ್ದೀವಿ. ನಂತರ ಅದನ್ನು ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಳ್ಳೋದು. సంభవించకుండా ఈ పాత్రలో మిక్స్ అంటారా వీడియో అంటే కైల్డ్ వల్ల ముగిద్దా అంగి సంగతి ఉంటుంది ಸುಮಾರು ತಾವು ನಾನು ಬೇನಾಗದೆ ಬೇಕು ಮಾಡಿ ಸೂಪರ್ ಆಗಿ ದೀಚ ಚೋರು ಪಿಲ ಉಂಟು ಅಂದಕ್ಕೆ ಕ್ಲೀನ್ ಇದ್ದಿದೆ ಅಕ್ಷತಾ ಗುರ್ತನೆ ದೀಪು ಜಕ್ಲ
ಅವ ಹಾಕಿದ್ರೆ ಯಾಕಂದ್ರೆ ಆಸೆ ಬಾರ್ದು ಬಾರ್ದು ತಿನ್ನೋದಿಲ್ಲ